ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್ ಮತ್ತು ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಮತ್ತು ದೇವಳದ ಸಂಬಂಧಪಟ್ಟವರೆಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾ ಇರುವಂಥ ಒಂದು ವಿಶೇಷ ಕಾರ್ಯದಲ್ಲಿ ನಾವಿದ್ದೇವೆ. ನೇತ್ರಾವತಿಯ ಸ್ವಚ್ಛತೆಗೊಳಿಸುವಂಥ ಕಾರ್ಯ, ನೇತ್ರಾವತಿ ನದಿಯ ಒಳಭಾಗವನ್ನು ಸ್ವಚ್ಛಗೊಳಿಸುವಂಥ ಕಾರ್ಯ ಈ ಹಿಂದೆಲ್ಲ ಮಾಡ್ತಾ ಇದ್ದಾರೆ. ಈ ಬಾರಿ ಮಳೆ ಆರಂಭವಾಗಿ ನೇತ್ರಾವತಿಯಲ್ಲಿ ನೀರು ಬಂದಿರೋದ್ರಿಂದ ಅದರ ಹೊರಭಾಗ ಮತ್ತು ನೇತ್ರಾವತಿಯಿಂದ ಧರ್ಮಸ್ಥಳ ತನಕ ಸ್ವಚ್ಛಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರೋದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ಒಂದು ಉಪಹಾರವನ್ನು ಸ್ವೀಕರಿಸಿ ಆ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರುವಂತಹದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಒಂದು ಸ್ವಚ್ಛತಾ ಕಾರ್ಯದ ಬಗ್ಗೆ ಮಾತನಾಡೋದಕ್ಕೆ ಪ್ರಾದೇಶಿಕ ನಿರ್ದೇಶಕರಾಗಿರ್ತಕ್ಕಂತಹ ವಿವೇಕ್ ವಿನ್ಸೆಂಟ್ ಪಾಯಸ್ ಅವರಿದ್ದಾರೆ. ಸರ್, ವಿಶೇಷ ಕಾರ್ಯಕ್ರಮ, ಎಷ್ಟು ಜನ ಸೇರಿದ್ದೀರಿ ಮತ್ತು ಏನು ನಿಮ್ಮ ಅಜೆಂಡಾ, ಎಷ್ಟು ಸ್ಥಳಗಳನ್ನು ಸ್ವಚ್ಛಗೊಳಿಸುವಂಥದ್ದು? ಸರ್, ವಿಶೇಷವಾಗಿ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ತಂಡ ಅಂತೇಳಿ ನಾವು ಮಾಡಿದ್ದೇವೆ. ಇದು ತುರ್ತು ಅಕಾಲದಲ್ಲಿ ಅಥವಾ ಯಾವುದೇ ಆಕಸ್ಮಿಕ ಸಂದರ್ಭಗಳು ಬಂದಾಗ ಈ ಶೌರ್ಯ ತಂಡದವರು ಹೋಗಿ ಅವರಿಗೆ ಸಹಕಾರ ಮಾಡುವಂಥದ್ದು. ಇಂಥ ತಂಡದ ಸದಸ್ಯರು ಬೆಳ್ತಂಗಡಿ ತಾಲೂಕಿನ ಸುಮಾರು 300 ಜನ ಇವತ್ತು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ದೇವಳ ಸಿಬ್ಬಂದಿಗಳು, ಇಲ್ಲಿಯ ಯುವತಿ ಮಂಡಳ, ಸ್ಥಳೀಯರು, ಗ್ರಾಮಸ್ಥರು, ಭಕ್ತಾದಿಗಳು ಮತ್ತು ನಮ್ಮ SKDRDP ಯೋಜನಾ ಕಚೇರಿಯ ಸಿಬ್ಬಂದಿಗಳು ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಕಳೆದ ವರ್ಷ ನಾವು ಮಳೆಗಾಲ ಬರುವ ಮೊದಲೇ ಪ್ರಾರಂಭ ಮಾಡಿದ್ದೆವು. ಈ ಸಲ ನದಿಯಲ್ಲಿ ನಮಗೆ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದರೆ ನೀರಿನ ಹರಿವು ಜಾಸ್ತಿ ಇದ್ದುದರಿಂದ ನದಿಯ ಬದಿಯಲ್ಲಿರುವ ಕಸವನ್ನು ತೆಗೆದು, ದಾರಿಯಲ್ಲಿರುವ ಕಸವನ್ನು ತೆಗೆದು, ನಾವು ಇತರರಿಗೂ ಕಸ ಹಾಕಬಾರ್ದೆನ್ನುವಂಥ ಜಾಗೃತಿಯನ್ನು ನಾವು ಕಸ ಎಕ್ಕುವುದರ ಮೂಲಕ ಮೂಡಿಸಿದ್ದೇವೆ ಅನ್ನುವಂಥ ತೃಪ್ತಿ ನಮಗೆ ಆಗ್ತಾಯಿದೆ. ಇಲ್ಲಿ ಬಂದಂಥ ಯಾವುದೇ ಸ್ವಯಂ ಸೇವಕರು ಯಾವುದೇ ದುಡ್ಡಿನ ನಿರೀಕ್ಷೆ ಮಾಡುವುದಿಲ್ಲ, ಅವರ ಸೇವೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಕೆಲಸ ಮಾಡ್ತಾರೆ. ರಸ್ತೆಯ 2 ಬದಿಯಲ್ಲಿ ಈ ಸೇವೆಯನ್ನು ಮಾಡ್ತಾ ದ್ವಾರದವರೆಗೆ ಅದನ್ನು ಮುಂದುವರಿಸಿ ಮಧ್ಯಾಹ್ನದವರೆಗೆ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕಿದ್ದೇವೆ. ಓಕೆ, ಎಷ್ಟು ಜನ ಸೇರಿದ್ದಾರೆ? ಶೌರ್ಯದವರು ಒಂದು 250 ಜನ ಇದ್ದಾರೆ ಮತ್ತು ಯೋಜನೆಯವರು ಅವರಿವರೆಲ್ಲ ಸೇರಿ ಒಂದು 350 ಜನ ಇವತ್ತು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ವಿಶೇಷವಾದಂಥ ಕಾರ್ಯ. ನೋಡುವ ಹೇಗಾಗ್ತಾ ಇದೆ ಕಾರ್ಯ ನಿಮಗೆ ತೋರಿಸ್ತೀವಿ. ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸ್ವಚ್ಛತಾ ಕಾರ್ಯ ಹೇಗಾಗ್ತಾ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಇಡೀ ಸಂಪೂರ್ಣವಾಗಿ ನೇತ್ರಾವತಿಯನ್ನು ಮತ್ತು ನೇತ್ರಾವತಿಯ ಸುತ್ತಮುತ್ತಲಿನ ಎಲ್ಲವನ್ನು ಕೂಡ ಸ್ವಚ್ಛಗೊಳಿಸುವಂಥ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಬಹಳಷ್ಟು ಜನ ಇಲ್ಲಿ ಸೇರಿರುವಂಥದ್ದು 300ಕ್ಕೂ 350ಕ್ಕೂ ಅಧಿಕ ಜನ ಇಲ್ಲಿ ಸೇರಿ ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಸ್ವಚ್ಛತಾ ಕಾರ್ಯದಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೌರ್ಯ ವಿಪತ್ತು ನಿರ್ವಹಣಾ ತಂಡ, ಸುಮಾರು 250ಕ್ಕೂ ಅಧಿಕ ಜನರಲ್ಲಿ ಈ ಒಂದು ವಿಪತ್ತು ನಿರ್ವಹಣಾ ತಂಡದ ಸದಸ್ಯರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಈಗ ಸರ್ ನಮಸ್ತೆ, ಹೇಗೆ ಆಗ್ತಾ ಉಂಟು ಸ್ವಚ್ಛತಾ ಕಾರ್ಯ? ಸರ್ ನಮಸ್ಕಾರ ಸರ್, ನಾವು ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಇದು ಕಳೆದ ವರ್ಷ ನಾವು ಮೇ 9ನೇ ತಾರೀಕಿಗೆ ನಾವು ಸ್ವಚ್ಛತಾ ಕಾರ್ಯವನ್ನು ಆರಂಭ ಮಾಡಿದ್ದೇವೆ. ಅದೇ ರೀತಿ ಇವತ್ತು ಕೂಡ ಬೆಳಗಿನ ಜಾವದಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ಮುಖ್ಯವಾಗಿ ಪರಮ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಪ್ರೇರಣೆಯಿಂದಾಗಿ ಅವರು ತುಂಬ ನಮಗೆ ಬಹಳ ಆಸಕ್ತಿ ವಹಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ನಮ್ಮ ಶೌರ್ಯ ತಂಡದವರು ಕೂಡ ಬಂದಿದ್ದಾರೆ, ರಂಗಶಿವ ಕಲಾ ತಂಡದವರು ಕೂಡ ಬಂದಿದ್ದಾರೆ. ಅದೇ ರೀತಿ ನಮ್ಮ ದೇವಸ್ಥಾನ ನೌಕರವೃಂದದವರು ಕೂಡ ಬಂದಿದ್ದಾರೆ. ಅವರೆಲ್ಲ ಜೊತೆಗೂಡಿ ನಾವು ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ನಾವು ತುಂಬ ಖುಷಿಯಿಂದ ನಾವು ಈ ಒಂದು ಸ್ವಚ್ಛತಾ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೇವೆ. ಸಂಪೂರ್ಣವಾಗಿ ನೇತ್ರಾವತಿಯಿಂದ ಧರ್ಮಸ್ಥಳದ ತನಕವೂ ಕೂಡ ಸ್ವಚ್ಛಗೊಳಿಸುವಂಥದ್ದು, ರಸ್ತೆ ಇಕ್ಕೆಲೆಗಳಲ್ಲಿ ಯಾವ ರೀತಿಯಾಗಿ ಸ್ವಚ್ಛಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಎಲ್ಲ ಸ್ವಯಂ ಸೇವಕರು ಸೇರಿಕೊಂಡು ಇಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವಂತಹದ್ದು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ರಸ್ತೆ ಇಕ್ಕೆಲೆಗಳಲ್ಲಿ ಕೂಡ ಸ್ವಚ್ಛತಾ ಕಾರ್ಯವನ್ನು ನೆರವೇರಿಸ್ತಾ ಇರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಎರಡೂ ಕಡೆಯೂ ಕೂಡ ಸ್ವಚ್ಛತಾ ಕಾರ್ಯ ನೆರವೇರ್ತಾ ಇದೆ. ಯಾವ ರೀತಿಯಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಮಸ್ತೆ, ಎಷ್ಟು ಗಂಟೆಯಿಂದ ಆರಂಭಿಸಿದ್ದೀರಿ? ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಎತ್ತಾ ಇದ್ದೀವಿ. ತುಂಬ ಹಾಕಿದಾರ? ಕಸ ಹಾಕಿದ್ದಾರೆ. ತುಂಬ ಏನೆಲ್ಲ ಹಾಕಿದ್ದಾರೆ? ತುಂಬ ಈ ಪ್ಲಾಸ್ಟಿಕ್ ಇದು ಲೇಸ್ ಇದ್ದು ಹಾಕಿದ್ದಾರೆ. ಪ್ಲಾಸ್ಟಿಕ್ ಎಲ್ಲ ತುಂಬ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಖುಷಿ ಆಗ್ತಾ ಉಂಟು? ಖುಷಿ ಆಗ್ತಾ ಉಂಟು. ಪುಣ್ಯದ ಕೆಲಸ, ಒಳ್ಳೆ ಕೆಲಸ, ದೇವರ ಕೆಲಸ. ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ. ಎಸ್, ಹೇಗಾಗ್ತದೆ ಸ್ವಚ್ಛತಾ ಕಾರ್ಯ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಿದೆಯಾ? ಹೇಗಾಗ್ತದೆ ಮೇಡಮ್? ಒಳ್ಳೆಯದಾಗ್ತದೆ, ಸೂಪರ್, ಚೆನ್ನಾಗಿ ನಡೀತದೆ. ಎಂತೆಲ್ಲ ಮಾಡಿದ್ರಿ? ಎಲ್ಲ ಕಸ ಎಲ್ಲ ಹಾಕಿ, ತೊಟ್ಟೆಗೆಲ್ಲ ಕವರಿಗೆಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀವಿ. ಎಸ್, ನೋಡಿ, ಬಹಳಷ್ಟು ಜನ ಇಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ.
ಅಣ್ಣ ಹೇಗಾಗ್ತುಂಟು? ತುಂಬ ಖುಷಿ ಆಗ್ತದೆ. ಯಾವರು? ನಮ್ಮದು ಇದೆ ಧರ್ಮಸ್ಥಳ. ಎಷ್ಟೊತ್ತಿಂದ ಕೆಲಸ? ನಾವು ಒಂದು 8 ಗಂಟೆ ಬಂದು. 8 ಗಂಟೆ. ಖುಷಿ ಆಗ್ತುಂಟು? ಹೌದು ಸರ್. ನೀಟಾಗಿ ಕೆಲಸ ಮಾಡಿದ್ದೀರಿ? ಹೌದು ಹೌದು ಫುಲ್ಲು. ಹಾಂ ಹಾಂ. ಇಲ್ಲಿ ನಿಮಗೆ ಆಂಬ್ಯುಲೆನ್ಸ್ ಕಾಣ್ತಾ ಇದೆ. ಯಾಕೆಂತಂದರೆ ಈ ಸ್ವಚ್ಛತಾ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ತೊಂದರೆಗಳಾದರೆ ಅವರಿಗೆ ಒಂದು ಸಪೋರ್ಟಿಗೆ ಈ ಆಂಬ್ಯುಲೆನ್ಸ್ ಕೂಡ ಕೆಲಸವನ್ನು ನಿರ್ವಹಿಸಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಸ್ಪತ್ರೆ, ಈ ಆಸ್ಪತ್ರೆಯಿಂದ ಇಲ್ಲಿ ನಿರ್ವಹಿಸಲ್ಪಡ್ತಾ ಇದೆ ಈ ಆಂಬ್ಯುಲೆನ್ಸು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅನಿಲ್ ಸರ್ ಇದ್ದಾರೆ. ಸರ್ ನಮಸ್ತೆ. ಹೇಗಾಗ್ತಾ ಇದೆ ಸ್ವಚ್ಛತಾ ಕಾರ್ಯ? ಬಹಳ ಚೆನ್ನಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಭಾಳ ಸ್ಫೂರ್ತಿಯಿಂದ ಇವತ್ತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪೂಜ್ಯರ ಮಾತೃಶ್ರೀ ಅಮ್ಮನವರ ಒಂದು ಬಹಳ ದೊಡ್ಡ ಪರಿಕಲ್ಪನೆ ಶೌರ್ಯ ಕಾರ್ಯಕ್ರಮ. ಬಹುಶಃ ಇವತ್ತು ನಮ್ಮ ರಾಜ್ಯದಲ್ಲೇ ಇವತ್ತು 10,000 ಶೌರ್ಯ ಸ್ವಯಂ ಸೇವಕರು ಇವತ್ತು ನಾನಾ ಸೇವಾ ಕಾರ್ಯಕ್ರಮಗಳನ್ನು, ವಿಪತ್ತು ನಿರ್ವಹಣಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಯಾವಾಗ ಅವರಿಗೆ ಎಲ್ಲ ಸಮಯದಲ್ಲಿ ವಿಪತ್ತು ನಿರ್ವಹಣೆ ಕಾರ್ಯಕ್ರಮಗಳು ಅಥವಾ ಸೇವೆಗಳು ಇರೋದಿಲ್ಲ, ಅಂಥ ಸಂದರ್ಭದಲ್ಲಿ ಅವರು ಒಂದಿಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಅದರಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಬಹಳ ಮುಖ್ಯವಾದದ್ದು. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ, ಈ ಸ್ವಚ್ಛತೆಯನ್ನು ಬಹಳ ದಶಕಗಳ ಹಿಂದೆ ಕಲ್ಪನೆ ಮಾಡಿರ್ತಕ್ಕಂಥದ್ದು ಪೂಜ್ಯ ಕಾವಂದರು. ಈಗಾಗಲೇ 1,20,000ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಯೋಜನೆ ಮೂಲಕ ಸ್ವಚ್ಛತೆಯನ್ನು ಮಾಡುವಂಥ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಪೂಜ್ಯರ ಪರಿಕಲ್ಪನೆಯಲ್ಲಿ ಮಾಡಿದ್ದೇವೆ. ಈ ಶೌರ್ಯ ಪಡೆಯು ಯಾವಾಗ ಅವರಿಗೆ ಸ್ವಯಂ ಸೇವಕರಿಗೆ ಸ್ವಲ್ಪ ಸಮಯ ಇರುತ್ತೆ, ಅಂಥ ಸಂದರ್ಭದಲ್ಲಿ ಅವರವರ ಊರುಗಳಲ್ಲಿ ಬಹಳ ದೊಡ್ಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾರೆ. ಇವತ್ತು ನಮ್ಮ ನೇತ್ರಾವತಿ ನದಿ, ಯಾಕಂದರೆ ಮಳೆಗಾಲ ಬರುವ ಮೊದಲು ಬಹಳಷ್ಟು ತ್ಯಾಜ್ಯಗಳು ನದಿಯಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಮಳೆ ಬಂದರೆ ಆ ನದಿಯಲ್ಲಿ ಅದೆಲ್ಲ ಕೊಚ್ಚಿಕೊಂಡೋಗಿ ಸಮುದ್ರ ಸೇರುತ್ತನ್ನುವ ಆತಂಕದಿಂದ ಮಾತೃಶ್ರೀ ಹೇಮಾವತಿ ಅಮ್ಮನವರು ಆ ತ್ಯಾಜ್ಯಗಳು ಸಮುದ್ರವನ್ನು ಸೇರಬಾರ್ದು, ಪ್ರಕೃತಿಗೆ ಅದು ಮಾರಕ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಮಾತೃಶ್ರೀ ಅಮ್ಮನವರು ಮಳೆಗಾಲಕ್ಕೆ ಮೊದಲು ನಮ್ಮ ಇಡೀ ಶೌರ್ಯ ಕಾರ್ಯಕರ್ತರು, ಬೆಳ್ತಂಗಡಿ ತಾಲೂಕಿನ ಶೌರ್ಯ ಕಾರ್ಯಕರ್ತರ ಮೂಲಕ ನೇತ್ರಾವತಿ ನದಿಯ ಪರಿಸರದಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥದ್ದು. ಆ ಎಲ್ಲ ತ್ಯಾಜ್ಯಗಳನ್ನು ನಾವು ನಮ್ಮ ಸ್ವಯಂ ಸೇವಕರ ಮೂಲಕ ಸಂಗ್ರಹಿಸಿ ಸರಿಯಾಗಿ ವಿಲೇವಾರಿ ಮಾಡ್ತಕ್ಕಂಥದ್ದು, ಜೊತೆಗೆ ನಮ್ಮ ದಾರಿಯಲ್ಲಿರ್ತಕ್ಕಂಥ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ಮಾಡಿದೆ. ಬಹುಶಃ ಇದೊಂದು ಮಾದರಿ ಕಾರ್ಯಕ್ರಮ. ಎಲ್ಲ ನದಿಗಳು ಬಹುಶಃ ಮೇ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭವಾಗುವ ಮೊದಲು ಒಂದು ವೇಳೆ ಎಲ್ಲ ನದಿಗಳಲ್ಲಿರುವ ತ್ಯಾಜ್ಯಗಳನ್ನು ನಾವು ಸ್ವಚ್ಛತೆ ಮಾಡಿದರೆ ಬಹುಶಃ ಪ್ರಕೃತಿಗೆ, ಸಮುದ್ರಕ್ಕೆ ಅಥವಾ ಇತರ ಪ್ರದೇಶಗಳಿಗೆ ಆ ತ್ಯಾಜ್ಯಗಳು ಪ್ರಸರಿಸುವುದು, ಅದರಿಂದ ಇನ್ನಷ್ಟು ಸಮಸ್ಯೆಗಳು ಆಗುವುದನ್ನು ಖಂಡಿತ ತಪ್ಪಿಸ್ಬೋದು. ಇದೊಂದು ಮಾದರಿ ಕಾರ್ಯಕ್ರಮ. ನಮ್ಮ ಎಲ್ಲ ಸ್ವಯಂ ಸೇವಕರು ಬಹಳ ಸ್ಫೂರ್ತಿಯಿಂದ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹಳ ದೊಡ್ಡ ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದೆ. ಪ್ರತಿ ನಮ್ಮ ಯೋಜನಾ ಕಚೇರಿಗಳಲ್ಲಿ, ಎಲ್ಲೆಲ್ಲಿ ತಾಲೂಕುಗಳಲ್ಲಿ ನಾವು ವಿಪತ್ತು ನಿರ್ವಹಣಾ ಘಟಕವನ್ನು ಪ್ರಾರಂಭಿಸಿದ್ದೇವೆ, ಆ ನಮ್ಮ ತಾಲೂಕುಗಳಲ್ಲಿ ಸುಮಾರು 2 ಲಕ್ಷಗಳ ಮೌಲ್ಯದ ಪರಿಕರಗಳನ್ನ ನಾವು ಇಟ್ಟಿದ್ದೇವೆ. ಅವರಿಗೆ ವಿಪತ್ತು ಬಂದಾಗ ಅವರು ಅದನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ರಕ್ಷಣಾ ಸಲಕರಣೆಗಳು ಬೇಕಾಗಿರುತ್ತೆ. ಆ ಎಲ್ಲ ಪರಿಕರಗಳನ್ನ ನಾವು ನಮ್ಮ ತಾಲೂಕು ಕಚೇರಿಗಳಲ್ಲಿ ಇಟ್ಟಿದ್ದೇವೆ. ನಮ್ಮ ವಾಹನಗಳು ಸದಾ ಅವ್ರಿಗೆ ಸಿದ್ಧವಾಗಿರುತ್ತೆ. ಯಾವ ಸಂದರ್ಭದಲ್ಲೂ ಅವರು ವಿಪತ್ತು ಬಂದ ಸ್ಥಳಕ್ಕೆ ಹೋಗಿ ಅವರು ಕೂಡಲೇ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ವಿಪತ್ತು ನಿರ್ವಹಣಾ ಕಾರ್ಯಕರ್ತರಿಗೆ, ಶೌರ್ಯ ಕಾರ್ಯಕರ್ತರಿಗೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪೂಜ್ಯರ ಅಮ್ಮನವರ ಪರಿಕಲ್ಪನೆಯಲ್ಲಿ ಶೌರ್ಯ ಕಾರ್ಯಕ್ರಮ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಸಾಮಾಜಿಕ ಸಮುದಾಯ ಕಳಕಳಿಯ ಕಾರ್ಯಕ್ರಮಗಳಲ್ಲಿ ಬಹಳ ಪ್ರಮುಖವಾದ ಕಾರ್ಯಕ್ರಮವಾಗಿದೆ. ಇಂದು ಇದೊಂದು ದೇಶಕ್ಕೆ ಮಾದರಿಯಾಗಿದೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೇವೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿಯ ಪವಿತ್ರ ಸ್ಥಳದಿಂದ ಧರ್ಮಸ್ಥಳದ ದ್ವಾರ ತನಕ ಸ್ವಚ್ಛತಾ ಕಾರ್ಯ ಹೇಗಾಗಿದೆ ಎನ್ನುವಂತಹ ವಿಶೇಷ ವರದಿ. ಜೊತೆಗೆ ಈ ಹಿಂದೆ ನೇತ್ರಾವತಿ ನದಿಯನ್ನು ಸ್ವಚ್ಛಗೊಳಿಸುವಂಥದ್ದು, ನೇತ್ರಾವತಿ ಮತ್ತು ಧರ್ಮಸ್ಥಳದ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸುವಂಥದ್ದು, ಇದರ ಜೊತೆಗೆ ಒಂದು ವಿನಂತಿ ಇಲ್ಲಿ ಎಲ್ಲರದಾಗಿದೆ. ಯಾಕೆಂತಂದರೆ ಇಲ್ಲಿಗೆ ಬರುವಂಥ ಯಾತ್ರಾರ್ಥಿಗಳು ದಯವಿಟ್ಟು ಕಸವನ್ನು ಅಲ್ಲಲ್ಲಿ ಬಿಸಾಕಬೇಡಿ, ಕಸವನ್ನು ಹಾಕುವುದಕ್ಕೆ ಪ್ರತಿ ಸ್ಥಳದಲ್ಲಿಯೂ ಕೂಡ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ, ಅಲ್ಲೇ ಕಸವನ್ನು ಹಾಕಿ ಅನ್ನುವಂಥ ವಿನಂತಿಯನ್ನು ಈ ಕಾರ್ಯಕರ್ತರ ಪರವಾಗಿ ನಾವು ಕೂಡ ಮಾಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ನಯನ ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ನಮ್ಮ ವಿವೇಕ ಪಾಯಸದಿಂದ ಒಬ್ಬ ನಾಯಕ ಸಿಕ್ಕಿದರೆ ಏನು ಕೆಲಸ ಕೂಡ ಮಾಡಬಹುದು ಅನ್ನೋದನ್ನು ನಾವು ಇಲ್ಲಿ ಪುರಾವೆ ಮಾಡಿದ್ದೇವೆ. ವಿವೇಕ ಪಾಯಸರು ಜನಜಾಗೃತಿ ವೇದಿಕೆಯಲ್ಲಿ ಯಾವಾಗಲೂ ಮಾತಾಡಿದರೆ ಹೇಳ್ತಾರೆ, ಅವರ ಮೊದಲನೇ ದಿವಸ ಬಂದವರು ಮಾತಾಡಿದರೆ ಎಲ್ಲ ಮದ್ಯ ವ್ಯಸನಿಗಳು ಕೂಡ ಪರಿವರ್ತನೆ ಆಗ್ತಾರೆ, ಬದಲಾವಣೆ ಆಗ್ತಾರೆ ಅಂತೇಳಿ.
ಅದೇ ರೀತಿಯಲ್ಲಿ ಇವತ್ತು ಆ ಎಲ್ಲ ಶಿಬಿರಗಳು ಕೂಡ ಯಶಸ್ವಿಯಾಗಬೇಕಾದ್ರೆ ಅದಕ್ಕೆ ಪಾಯಸಲು ಹೋಗಲೇಬೇಕು. ಇಡೀ ಕರ್ನಾಟಕದಾದ್ಯಂತ ಅವರು ಪ್ರವಾಸ ಮಾಡ್ತಾನೆ ಇರ್ತಾರೆ. ಒಂದು ಗುಲ್ಬರ್ಗದಲ್ಲಿ ಇರ್ತದೆ, ಒಂದು ಅಥಣಿಯಲ್ಲಿ ಇರ್ತದೆ, ಇನ್ನೆಲ್ಲೋ ಇರುತ್ತೆ. ಆದರೆ ಎಲ್ಲ ಕಡೆ ಅವರು ಹೋಗಿ ಪ್ರಯಾಣ ಮಾಡಿ ಪ್ರವಾಸ ಮಾಡಿ ಕಾರ್ಯಕರ್ತರನ್ನು ಹುರಿದುಂಬಿಸ್ತಾರೆ. ಭಾಳ ಸಂತೋಷ ಅಂತಂದರೆ ಇವತ್ತು ಇಂತಹ ಒಂದು ಪಡೆಯನ್ನು ನಮ್ಮ ಯೋಜನೆ ತಯಾರು ಮಾಡಿದೆ ಅನ್ನೋಂಥದ್ದು ಭಾಳ ದೊಡ್ಡ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.